ಮಂಗಳೂರಿನ ಸಂತ ಅಲೋಷಿಯಸ್ ಗೋನ್ಸಾಗ ಶಾಲೆಯಲ್ಲಿ ಮಕ್ಕಳ ಪ್ರತಿಭಾನ್ವೇಷಣೆಯ 2 ದಿನಗಳ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೆಲ್ವಿನ್ ಅನಿಲೋ ಪೋಯಸ್ಚೆ ಅವರು ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನ ಅನಾವರಣಗೊಳಿಸುವಂತೆ ಕರೆ ನೀಡಿದರು. ಮಕ್ಕಳಿಗಾಗಿ ಛದ್ಮವೇಷ ಸ್ಪರ್ಧೆ, ನೃತ್ಯ, ಸಂಗೀತ, ಪೋಸ್ಟರ್ ತಯಾರಿ, ಆವೆ ಮಣ್ಣಿನ ಕಲೆ, ಚಿತ್ರಕಲೆ, ಹೂವಿನ ರಂಗೋಲಿ ಮುಂತಾದ ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಮಕ್ಕಳ ಸೃಜನಶೀಲ ಚಟುವಟಿಕೆಗಳು ಪ್ರೇಕ್ಷಕರನ್ನ ಮಂತ್ರಮುಗ್ಧಗೊಳಿಸಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಪ್ರಾಂಶುಪಾಲೆ ಶ್ರೀಮತಿ ಲಾರೆಲ್ ಡಿಸೋಸಾ ಉಪಸ್ಥಿತರಿದ್ದರು. ತೀರ್ಪುಗಾರರಾಗಿ ಸುಹಾನಾ ಕುಮಾರಿ, ಅಲಿನಾ ಫೆರಿಸ್, ಜಾನ್ ಚಂದ್ರನ್, ಪ್ರಣೀಶ್ ಕುದ್ರೋಳಿ, ಶ್ರೀಮತಿ ಸಂಗೀತ ಸಿಪೇರಾ, ಶ್ರೀಮತಿ ಶಿಲ್ಪಾ ಬಳ್ಳಾಲ್, ಅಕ್ಷತಾ, ಲವಿನಾ ಕುಂದರ್, ಗ್ಲೋರಿಯಾ ಮಿಸ್ಕಿತ್ ಹಾಗೂ ಶ್ರೀಮತಿ ಪ್ರೀತನ್ ಪಿರೇರಾ ಮೊದಲಾದವರು ಉಪಸ್ಥಿತರಿದ್ದರು.